ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮೇ ಬಿ ಡಿಶ್ ಆ್ಯಂಡ್ ಅದ್ರ ಜೊತೆಗೆ ಡಿಫ್ರೆಂಟ್ ಗೆಸ್ಟ್ ಕೂಡ ಬರ್ತಾರೆ. ಸೊ ಡಿಫ್ರೆಂಟ್ ಡಿಶ್ ಅಂದರೆ ಕೆಲವೊಂದು ಸತಿ ನಮಗೆ ಬೇಗ ಮಾಡುವಂಥದ್ದು, ಅಂದರೆ 15 ಮಿನಿಟ್ಸಲ್ಲಿ ಇಲ್ದಿದ್ರೆ ಅರ್ಧ ಗಂಟೆ ಒಳಗೆ ಮಾಡುವಂಥದ್ದು ಡಿಶ್ ಎಲ್ಲ ಕಲಿಸ್ಕೊಡ್ತಾರೆ. ಸೊ ಹಾಗಾಗಿ ಈಗ ಎಲ್ಲರೂ ಸ್ವಲ್ಪ ಬ್ಯುಸಿ. ಸೊ ಆ ಒಂದು ರೀಸನ್ಗೋಸ್ಕರ ಈಗ ಜಾಸ್ತಿಯಾಗಿ ಮಕ್ಕಳಾಗಲಿ, ಸ್ಟೂಡೆಂಟ್ಸ್ ಆಗಲಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಜಾಸ್ತಿಯಾಗಿ ಫಾಸ್ಟ್ ಫುಡ್ಡು ಅದೆಲ್ಲ ತಿಂತಾ ಇರ್ತಾರೆ. ಸೊ ಹಾಗಾಗಿ ಈಗ ಮನೇಲಿ ಕೂಡ ಹಾಗೆಯೇ ಬೇಗ ಆಗುವಂಥದ್ದು ಡಿಶ್ ಯಾವುದು ಅಂತ ಕೆಲವರು ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಗೆಸ್ಟ್ ಯಾರಂದರೆ ಲತಾ ಮೇಡಮ್ ಇದ್ದಾರೆ ನಮ್ಮ ಜೊತೆ. ಸೊ ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಆರಾಮ? ಓಕೆ. ಸೊ ಸ್ವಲ್ಪ ನಿಮ್ಮ ಫೇಸಲ್ಲಿ ಸ್ವಲ್ಪ ಜಾಸ್ತಿ ನಗು ಇದೆ, ಯಾಕೋ ಗೊತ್ತಿಲ್ಲ ಹಾಗೆ. ಓಕೆ ಓಕೆ. ಸೊ ಗ್ರೇಟ್. ಆ್ಯಂಡ್ ನಿಮ್ಮ ಊರು ಎಲ್ಲಿ ಮೇಡಮ್? ಹಾಸನ. ಓಕೆ ಓಕೆ. ಇಲ್ಲಿ ಉಡುಪಿಗೆ ಬಂದು ಹೌದಾ? ಓಕೆ ಓಕೆ. ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು? 7 to 8 years ಆಯಿತು. ಸೊ ನಿಮಗೆ ಒಂದು ಪ್ರಶ್ನೆ, ಹಾಸನ ಒಳ್ಳೇದಾ ಉಡುಪಿ ಒಳ್ಳೇದಾ, ಹೇಗೆ ಹೇಳಿ? ಒಳ್ಳೇದಲ್ವಾ? ಆದ್ರೂ ಉಡುಪಿ ಒಂದೇನೋ ಒಂದು ಸ್ವಲ್ಪ ಅಲ್ವಾ, ಖುಷಿ ಆಗುತ್ತೆ. ಓಕೆ. ಸೊ ಅದೊಂದು ಖುಷಿ ಕೊಡುತ್ತೆ ಉಡುಪಿ ಅಲ್ವಾ? ಓಕೆ. ಆ್ಯಂಡ್ ಹಸ್ಬೆಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ? ಹೌದಾ? ಓಕೆ ಓಕೆ. ಸೊ ಹಾಗಾಗಿ ಫುಲ್ ಬ್ಯುಸಿ ಅವರು? ಸೊ ನಿಮಗೆ ಜಾಸ್ತಿಯಾಗಿ ಬೋರ್ ಆದಾಗ ಕಿಚನ್ ಅಲ್ಲಿ ಇರ್ತೀರಾ? ಮಕ್ಕಳಿದ್ದಾರೆ. ಓಕೆ. ಮಕ್ಕಳು ಇಬ್ಬರೇ ಅಲ್ವಾ? ಓಕೆ. ಇವತ್ತು ನಮ್ಮ ವೀಕ್ಷಕರಿಗೆ ಏನು ಯಾವ ಡಿಶ್ ನಾನು ಮ್ಯಾಂಗೋ ರೈಸ್ ಮಾಡೋದು. ಓಕೆ ಓಕೆ. ಮ್ಯಾಂಗೋ ರೈಸ್ ಮ್ಯಾಂಗೋ ಸೀಸನ್ ಅಲ್ವಾ? ಕರೆಕ್ಟ್ ಕರೆಕ್ಟ್. ಸೊ ನಿಮ್ಗೆ ಇಷ್ಟ ಇದು? ತುಂಬಾ ಇಷ್ಟ, ಹಸ್ಬೆಂಡ್ ಗೆ ತುಂಬಾ ಇಷ್ಟ. ಓಕೆ ಓಕೆ. ಮಕ್ಕಳು ಕೂಡ ಲೈಕ್ ಮಾಡ್ತಾರೆ ಅಲ್ವಾ? ಓಕೆ. ಏನೆಲ್ಲ ಬೇಕು ಮೇಡಮ್ ಇದಕ್ಕೆ ಮ್ಯಾಂಗೋ ರೈಸ್ ಮಾಡಬೇಕಾದ್ರೆ? ಆನಿಯನ್ ಬೇಕಾಗುತ್ತೆ. ಓಕೆ ಓಕೆ. ಆನಿಯನ್ ಮತ್ತೆ ಕರಿಬೇವು, ಗ್ರೀನ್ ಚಿಲ್ಲಿ. ಓಕೆ. ಮ್ಯಾಂಗೋ ಅಂತೂ ಬೇಕೇ ಬೇಕು. ಹೌದು, ಅದು ಕರೆಕ್ಟ್. ಓಕೆ. ಕೊತ್ತಂಬರಿ ಸೊಪ್ಪು. ಹಾಗೆ ನಾನು ಒಂದು ಪೌಡರ್ ಮಾಡ್ಕೋಬೇಕಾಗ್ತದೆ. ಓಕೆ ಓಕೆ. ಅದಕ್ಕೆ ಸಾಸಿವೆ, ಮೆಂತೆ, ಜೀರಿಗೆ, ಉದ್ದು ಮತ್ತೆ ಕಡಲೆಬೇಳೆ ಇಷ್ಟನ್ನ ಫ್ರೈ ಮಾಡ್ಕೊಂಡು ಅದನ್ನ ಪೌಡರ್ ಮಾಡ್ಕೊಬೇಕು. ಆ ಪೌಡರ್ನ ನಾವು ಈ ಒಗ್ಗರಣೆಗೆ ಆಡ್ ಮಾಡ್ಬೇಕು. ಅದು ಒಂದು ಸ್ಪೆಷಲ್ ಹಾಸನ್ ಸ್ಪೆಷಲ್. ಓಕೆ ಓಕೆ. ಗ್ರೇಟ್. ಸೊ ಇಷ್ಟು ಬೇಕೇ ಬೇಕಲ್ವಾ? ಇದು ಕಡಲೆ ಬೇಕು, ಮತ್ತೆ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಯಾವ್ದು ಆಗುತ್ತೆ ಅಲ್ವಾ? ಓಕೆ ಓಕೆ ಓಕೆ. ಸಾಮಾನ್ಯ ಎಸ್ಪೆಷಲಿ ಇಲ್ಲಿ ಯೂಸ್ ಮಾಡೋದು ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲಾನು ನಾವು ಸನ್ಫ್ಲವರ್ ಯೂಸ್ ಅಲ್ವಾ? ಓಕೆ ಓಕೆ. ಕೋಕೋನಟ್ ಆಯಿಲ್ ಹಾಕಿದ್ರು ಆಗುತ್ತೆ. ಎಸ್ ಎಸ್ ಎಸ್. ಓಕೆ ಗ್ರೇಟ್. ಅಂಡ್ ಸ್ಟಾರ್ಟಿಂಗ್ ಏನ್ ಮಾಡಬೇಕು? ಗ್ಯಾಸ್ ಹಚ್ಚಬೇಕು. ಓಕೆ ಓಕೆ. ಎಸ್. ಈಗ ಮೊದಲಿಗೆ ಏನ್ ಮಾಡಬೇಕಾಗುತ್ತೆ? ನಾನು ಅದನ್ನ ಪೌಡರ್ ನ ರೆಡಿ ಮಾಡ್ತೀನಿ. ಓಕೆ ಓಕೆ ಓಕೆ. ಫಸ್ಟ್ ಇದು ಕಡಲೆ ಬೇಳೆನ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಓಕೆ ಹಾಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು. ಎಸ್ ಎಸ್ ಎಸ್. ಓಕೆ. ಅದು ಯಾವ ಕಲರ್ ಬರುವ ತನಕ? ಸ್ವಲ್ಪ ಬ್ರೌನ್. ಓಕೆ ಓಕೆ ಓಕೆ. ಸೊ ಇದಕ್ಕೆ ತೆಂಗಿನ ಎಣ್ಣೆ ಏನಾದರೂ ಹಾಕ್ಬೇಕು? ಅದೆಲ್ಲ ಯಾವುದು ಬೇಡ? ಓಕೆ. ಡ್ರೈ ಫ್ರೈ ಇದಕ್ಕೆ ಯೂಸ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಮಿಕ್ಸಿ ಮಾಡ್ಕೋಬೇಕಲ್ಲ. ಓಕೆ. ಪೌಡರ್ ಆಗೋದಿಲ್ಲ. ಆಯಿಲ್ ಯೂಸ್ ಮಾಡಿದ್ರೆ ಓಕೆ ಪೌಡರ್ ಆಗೋದಿಲ್ಲ. ಓಕೆ. ಸ್ವಲ್ಪ ಬ್ರೌನಿಶ್ ಕಲರ್ ಬರಬೇಕಲ್ವಾ? ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಹಾಕೋದಾದ್ರೂ ಸ್ವಲ್ಪ ಉದ್ದು ಹಾಕೋದು. ಓಕೆ ಓಕೆ. ಇದು ಕೂಡ 1 ಸ್ಪೂನ್. ಇದು ಕಡಲೆ ಬೇಳೆ 2 ಸ್ಪೂನ್ ಹಾಕೊಂಡ್ರೆ ಇದು 1.5 ಸ್ಪೂನ್ ಬೇಕು. ಓಕೆ ಓಕೆ. ಸೊ ಮನೇಲಿ ಫ್ರೀ ಇದ್ದಾಗ ಅಡಿಗೆ ಜಾಸ್ತಿ ಮಾಡ್ತಾ ಇರ್ತೀರಾ ಅಲ್ವಾ? ಓಕೆ. ಈಗ ಇದಕ್ಕೆ ಸ್ವಲ್ಪ ಮೆಂತೆ ಹಾಕೊಂತೀವಿ. ಓಕೆ ಓಕೆ. ಸ್ವಲ್ಪ ಸಾಕಲ್ವಾ? ಜಾಸ್ತಿ ಹಾಕಬಾರದು, ಕಹಿ ಆಗ್ತದೆ ಅಲ್ವಾ? ಓಕೆ ಓಕೆ ಓಕೆ. ಏನು ಮಕ್ಕಳು ಏನು ಮಾಡ್ತಿದ್ರು ಮೇಡಮ್? ಮಗ 5th ಸ್ಟ್ಯಾಂಡರ್ಡ್. ಓಕೆ. ಮಗಳು ಇದಕ್ಕೆ ಸಾಸಿವೆ ಹಾಕ್ತೇನೆ. ಸಾಸಿವೆ 1 ಸ್ಪೂನ್ ಅಷ್ಟು ಸಾಸಿವೆ. ಓಕೆ. ಅಷ್ಟೇ ಸಾಕು ಅಲ್ವಾ? ಓಕೆ. ಮತ್ತೆ ಜೀರಿಗೆ ಜಾಸ್ತಿ ಹಾಕ್ಬೇಕಾಗುತ್ತೆ. ಜೀರಿಗೆ ಅದು ಫ್ಲೇವರ್ಗೋಸ್ಕರ 2 ಸ್ಪೂನ್ ಅಷ್ಟು ನಾವು ಜೀರಿಗೆನ ಹಾಕ್ಬೇಕಾಗುತ್ತೆ. ಓಕೆ ಓಕೆ. 2 ಸ್ಪೂನ್ ಸಾಕು ಅಲ್ವಾ? ಓಕೆ. ಎಸ್. ಮಗಳು UKG. ಹೌದಾ? ಓಕೆ ಓಕೆ. ಸೊ ಮೇ ಬಿ ಇದು ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ ಅಲ್ವಾ? ಓಕೆ ಓಕೆ ಓಕೆ. ಇದನ್ನು ನಾವೀಗ ಪೌಡರ್ ಮಾಡಬೇಕಾ? ಪೌಡರ್ ಮಾಡಿ. ಓಕೆ ಓಕೆ. ಮೇಡಮ್ ಆಲ್ರೆಡಿ ರೆಡಿ ಆಗಿದೆ ಮಿಕ್ಸ್ ಮಾಡಿದ್ದು ಅಲ್ವಾ? ಓಕೆ. ಎಸ್. ಸೊ ಇದನ್ನ ಈಗ ನಾನು ಫಸ್ಟ್ ಆಯಿಲ್ ನ ಹಾಕೊಳ್ತೀನಿ. ಓಕೆ. ಇದು ಅಂದ್ರೆ ಎಷ್ಟು ಆಯಿಲ್ ಬೇಕಾಗ್ತದೆ? 4 ರಿಂದ 5 ಸ್ಪೂನ್ ಆದ್ರೆ ಸಾಕು ಅಲ್ವಾ? ಓಕೆ. ಎಣ್ಣೆ ಕಾದಿದೆ ಈಗ. ಓಕೆ. ಸ್ವಲ್ಪ ಸಾಸಿವೆ ಹಾಕ್ತೇನೆ. ಓಕೆ. ಎಸ್ ಎಸ್ ಎಸ್.
ಇದಕ್ಕೆ ನಾನು ಓಕೆ ಈಗ ಯಾವುದು ಬೆಳ್ಳುಳ್ಳಿನ ಹಾಕ್ತೇನೆ. ಓಕೆ, ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿನ ನಾನು 4 ರಿಂದ 5 ಬೆಳ್ಳುಳ್ಳಿನ ಜಜ್ಜಿದ್ದೇನೆ ಸ್ವಲ್ಪ. ಓಕೆ ಓಕೆ, ಇದನ್ನ ಹಾಕ್ತೇನೆ. ಎಸ್, ಬೆಳ್ಳುಳ್ಳಿ ಬೇಕು ಮೇಯ್ನಾ ಇದಕ್ಕೆ? ಓಕೆ, ಅದು ಮೇ ಬಿ ಕಲರ್ ಚೇಂಜಸ್ ತನಕ ಆಗ್ಬೇಕಲ್ವಾ? ಓಕೆ ಓಕೆ, ಇದಕ್ಕೆ ಜೊತೆಗೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ. ಓಕೆ ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ? ಹೌದು. ಓಕೆ, ಇಷ್ಟು ತನಕ ಹಸ್ಬೆಂಡ್ ಅವರು ಏನಾದರೂ ಒಂದು ಮಾಡ್ತಾರೆ ಕೊಡ್ತಾರೆ. ಓಕೆ, ಏನಾದರೂ ಗೆಸ್ಟ್ಗಳು ಬಂದಾಗ. ಓಕೆ, ಅದು ಅಡಿಗೆ ಹಾಗೆ ಅನ್ನಲ್ಲ, ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತೇನೆ. 4 ರಿಂದ 5 ಗ್ರೀನ್ ಚಿಲ್ಲಿಸ್. ಓಕೆ, ಅದು ಎಷ್ಟು ಅಂದ್ರೆ ಕೆಲವರಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತದೆ. ಅವ್ರಿಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಗ್ರೀನ್ ಚಿಲ್ಲಿನ. ನಿಮ್ಮ ಹಾಸನ ಆಚೆ ಹೇಗೆ ಖಾರ ಜಾಸ್ತಿ ಯೂಸ್ ಮಾಡ್ತಾರೆ? ಹಾ, ಓಕೆ ಓಕೆ. ಚಿಕ್ಕಮಗಳೂರಲ್ಲಿ ಹೇಗೆ, ಅಲ್ಲಿ ಸ್ವಲ್ಪ ಜಾಸ್ತಿ ಖಾರನ ಅಂತ? ಹಾಗೇನಿಲ್ಲ. ಓಕೆ, ಮಲೆನಾಡಲ್ಲ, ಸ್ವಲ್ಪ ಖಾರ ಇದ್ರೆ ಒಳ್ಳೇದು. ಕರೆಕ್ಟ್. ಓಕೆ, ಅದೇ ನೀವು ಅದೇ ಹಸ್ಬೆಂಡ್ ಅವರು ಏನು ಯಾವ ಡಿಶ್ ಮಾಡಿದ್ ತುಂಬಾ ಇಷ್ಟ ಆಗಿತ್ತು ಇಲ್ಲಿ ತನಕ? ಅವರಿಗೆ ಇದು ಇಷ್ಟ, ಮ್ಯಾಂಗೋ ರೈಸ್ ಅಂದ್ರೆ ಅವರಿಗೆ ತುಂಬಾ ಇಷ್ಟ. ನಾನು ಸಮ್ಮರ್ ಡೇಸ್ ಅಲ್ಲೆಲ್ಲ ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೆ. ಓಕೆ, ಆನಿಯನ್. ಓಕೆ, ಎಷ್ಟು ಬೇಕಾಗ್ತದೆ ಮೇಡಮ್ ಆನಿಯನ್? 2 ರಿಂದ 3 ಆನಿಯನ್ ಹಾಕ್ತಾ ಇದ್ದೀನಿ. ಓಕೆ, 2 ರಿಂದ 3. ಓಕೆ ಓಕೆ, ಎಸ್, ಸ್ವಲ್ಪ ಬ್ರೌನ್ ಆಗ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ ನ ಯೂಸ್ ಮಾಡ್ತೀನಿ. ಓಕೆ ಓಕೆ, ಸ್ವಲ್ಪ ಅಲ್ವಾ? ಸ್ವಲ್ಪ. ಇದಕ್ಕೆ ನಾನು ಈಗ ಏನು ಹಾಕ್ಬೇಕು? ಈಗ ಸ್ವಲ್ಪ ಇದು ಪೌಡರ್ನ. ಓಕೆ, ಪೌಡರ್ ಅಲ್ವಾ? ನಾವಾಗ ಮಿಕ್ಸ್ ಮಾಡಿದ್ದು ಅಲ್ವಾ? ಓಕೆ, ಇದನ್ನ ನಾವು ಮಿಕ್ಸ್ ಮಾಡ್ಲೇಬೇಕಲ್ವಾ? ಸೀದಾ ಹಾಕ್ಲಿಕ್ಕೆ ಆಗಲ್ಲ, ಬೇಳೆ ಸಾರು ಆಗ್ತದೆ ಮತ್ತೆ ಅಲ್ವಾ? ಓಕೆ, ಇದು ಒಂದು 5 ಮಿನಿಟ್ಸ್ ಇದು ಮಾಡಬೇಕು. ಓಕೆ, ಬೇಯ್ತಾ ಇರ್ಬೇಕಲ್ವಾ? ಸೊ ನೀರು ಹಾಕ್ಬೇಕಾಗ್ತದೆ? ಬೇಡ, ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ. ಓಕೆ, ಅಂದ್ರೆ ಇದು ಫ್ರೈ ಮಾಡಿರೋದ್ರಿಂದ ಹೆಚ್ಚು ಬೇಯಿಸೋ ಅವಶ್ಯಕತೆ ಇಲ್ಲ. ಓಕೆ ಓಕೆ ಓಕೆ, ಆಲ್ರೆಡಿ ಕಲರ್ ಕೂಡ ಚೇಂಜ್ ಆಯ್ತು ನೋಡಿ ಪೌಡರ್ ಹಾಕಿದ ನಂತರ ಕೂಡ. ಓಕೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾಗ್ತದೆ? ಸ್ವಲ್ಪ ಸಾಕಲ್ವಾ? ಓಕೆ, ಕೆಲವರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು, ಬಟ್ ಕೆಲವೊಂದ್ಸತಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಅಲ್ವಾ? ಓಕೆ, ಸ್ವಲ್ಪ ಕೊಬ್ಬರಿ ಹಾಕ್ತೇನೆ. ಓಕೆ ಓಕೆ, ಇದಕ್ಕೆ ಕಾಯಿ ಹಾಕಬಾರದು. ಕೊಬ್ಬರಿ ಹಾಕೋದ್ರಿಂದ ನಾವು 1 ವಾರ ಫ್ರಿಡ್ಜ್ ಅಲ್ಲಿ ಇಟ್ಟು ಏನು ಆಗಲ್ಲ. ಕರೆಕ್ಟ್. ಕಾಯಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಲ್ವಾ? ಓಕೆ ಓಕೆ, ಕೊಬ್ಬರಿ ಯೂಸ್ ಮಾಡೋದ್ರಿಂದ ಏನು ಹಾಳಾಗೋದಿಲ್ಲ. ಓಕೆ ಓಕೆ, ಸ್ವಲ್ಪ ಡ್ರೈ ಆಯ್ತು. ಸ್ವಲ್ಪ ಡ್ರೈ ಆಯ್ತು. ಓಕೆ, ಇದಕ್ಕೆ ನಾನೀಗ ಮ್ಯಾಂಗೋನ ಮೇನ್ ಮ್ಯಾಂಗೋ ರೈಸ್ ಇರಬಾರ್ದು ಸ್ವಲ್ಪ. ಓಕೆ, ಸ್ವಲ್ಪ ಅದು ಕಾಯಲ್ಲಿ ತುರಿದು ಇಟ್ಕೋಬೇಕು. ಓಕೆ, ತುರಿದಿದ್ದನ್ನ ಇದಕ್ಕೆ ನಾವು ಆಡ್ ಮಾಡೋದು. ಓಕೆ, ಮ್ಯಾಂಗೋ ರೈಸ್ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ತುರಿದು ಚಿತ್ರಾನ್ನ ಮಾಡೋ ಹಾಗೆ ಮಾಡಿ ಅದಕ್ಕೆ ತುರಿದು ಹಾಕ್ಬಿಡ್ತಾರೆ. ಬಟ್ ನಮ್ಮ ಹಾಗೆ ಪೌಡರ್ನ ಯೂಸ್ ಮಾಡೋದಿಲ್ಲ. ಪೌಡರ್ನ ಯೂಸ್ ಮಾಡೋದ್ರಿಂದ ಅದು ಒಂದು ಬೇರೆ ತರ ಟೇಸ್ಟ್, ಡಿಫರೆಂಟ್ ಟೇಸ್ಟ್ ಬರುತ್ತೆ ಅಲ್ವಾ? ಓಕೆ ಓಕೆ, ಇದು ನನ್ನ ಪ್ರಕಾರ ಒಂದು 15-20 ಮಿನಿಟ್ಸ್ ಅಲ್ವಾ? ಹೌದು, ಎಲ್ಲ ರೆಡಿ ಇದ್ರೆ. ಹೌದು, ಇದು ಮ್ಯಾಂಗೋ ಗೊಜ್ಜು ರೆಡಿ ಮಾಡ್ಕೊಂಡ್ರೆ 5 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ ಅಲ್ವಾ? ಓಕೆ, ಆಗಿದೆ. ಎಸ್. ಸೊ ಇದಕ್ಕೆ ಬೇಕಾದ್ರೆ ನಾವು ಕಡಲೆ ಬೀಜ ಹಾಕೋಬಹುದು ಟೇಸ್ಟಿಗೆ. ಓಕೆ, ಟೇಸ್ಟಿಗೆ ಮಾಡಿಲ್ಲ. ಎಸ್ ಎಸ್, ಬೇಕಾದ್ರೆ ಹಾಕಬಹುದು. ಓಕೆ ಓಕೆ, ಈಗ ಇದು ರೆಡಿ ಆಗಿದೆ. ಇದನ್ನ ನಾನೀಗ ಬೌಲ್ಗೆ ಹಾಕ್ತೇನೆ. ಓಕೆ,
ಮಕ್ಕಳಿಗೆ ಇಷ್ಟ ಆಗುತ್ತಾ? ಹೌದು, ಇಷ್ಟ ಆಗತ್ತೆ. ಮ್ಯಾಂಗೋ ಇರುತ್ತಲ್ಲ, ಹಾಂ, ಈಗ ಬರೀ ಅದು ಕಾಯಿಯಲ್ಲಿ ಇರುವಾಗ ತಿನ್ನೋದ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ? ಖುಷಿ ಆಗುತ್ತೆ. ಓಕೆ. ಓಕೆ, ಈಗ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ? ಮ್ಯಾಂಗೋ ಗೊಜ್ಜು ರೆಡಿ ಆಗಿದೆ. ಓಕೆ, ಸೂಪರ್. ಇದು ಕಲರ್ಫುಲ್ ಆಗಿದೆ ಅಲ್ವಾ? ಇದಕ್ಕೆ ಏನು ಸೂಟ್ ಆಗುತ್ತೆ ಮೇಡಮ್? ಇದಕ್ಕೆ ರೈಸ್ ಹಾಕೊಂಡು. ಓಕೆ ಓಕೆ, ಈಗ ರೈಸ್ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಅಲ್ವಾ? ಸೊ ನೋಡೋಣ, ರೈಸ್ ಹಾಕಿ ತಿನ್ನೋಣ ಅಲ್ವಾ? ಎಸ್. ಓಕೆ, ಸೊ ಈಗ ಆಲ್ರೆಡಿ ರೆಡಿ ಅಲ್ವಾ? ಓಕೆ, ವಿತ್ ರೈಸ್. ಓಕೆ, ರೈಸ್ ಜೊತೆ ಟೇಸ್ಟ್ ಮಾಡಿ ಹೇಳಬೇಕು ಅಲ್ವಾ? ಸೊ ಇದಕ್ಕೆ ಹೆಸರು ಮ್ಯಾಂಗೋ ರೈಸ್ ಅಲ್ವಾ? ಬೇಗ ಆಗುವಂಥದ್ದೇ, 20 ನಿಮಿಷ, ಇಲ್ದಿದ್ರೆ 15 ಮಿನಿಟ್ಸ್ ಅಲ್ವಾ? ಓಕೆ, ಗ್ರೇಟ್. ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ. ಓಕೆ, ಸೊ ನೀವು ಭಾರಿ ಯೋಚನೆ ಮಾಡ್ತಿದ್ದೀರಾ ಅಂತ, ಏನು ಹೇಳ್ತಾರೆ ಇವರು ಅಂತ. ಓಕೆ, ನೋಡೋಣ. ಎಸ್. ಸೂಪರ್ ಮೇಡಮ್, ಸೂಪರ್ ಇದೆ. ನೀವು ಹೇಳಿದ್ರಲ್ವ, ಅದು ಮ್ಯಾಂಗೋ ಜಾಸ್ತಿ ಹಣ್ಣು ಆಗ್ಬಾರ್ದು, ಕಾಯಿ ಇರಬೇಕು. ಅದು ಎರಡು ಟೇಸ್ಟ್ ಇದೆ ನೋಡಿ, ಒಂದು ಸೈಡ್ ಸ್ವಲ್ಪ ಹಣ್ಣು ಮತ್ತೆ ಕಾಯಿ ಅಲ್ವಾ? ಇದು ಈ ರೈಸಿಗೆ ಅಂತೂ ಸೂಪರ್ ಸೂಟ್ ಆಗುತ್ತೆ ಅಲ್ವಾ? ಆ್ಯಂಡ್ ಅದಕ್ಕೆ ನೀವು ಪೌಡರ್ ಎಲ್ಲ ಹಾಕಿದ್ರಲ್ವಾ, ಅದೆಲ್ಲ ಮಿಕ್ಸ್ ಮಾಡಿದ್ದು, ಅದಕ್ಕೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಇದೆ ಅಲ್ವಾ? ಓಕೆ, ಸೊ ಮೇ ಬಿ ಇದು 20 ಮಿನಿಟ್ಸ್ ಒಳಗೆ ಆಗುತ್ತೆ. ಆ್ಯಂಡ್ ಇದಕ್ಕೆ ಫಸ್ಟಿಗೆ ಹೇಳ್ತೀರಾ, ಇದು ಮತ್ತೊಮ್ಮೆ ಹೇಳ್ತೀರಾ ಅಂದರೆ ಏನೆಲ್ಲ ಹಾಕಿದ್ರಿ ಇದಕ್ಕೆ ಅಂತ? ಓಕೆ, ಇದಕ್ಕೆ ಆನಿಯನ್, ಗ್ರೀನ್ ಚಿಲ್ಲಿ, ಕರಿಬೇವು, ಓಕೆ, ಮತ್ತೆ ಸ್ವಲ್ಪ ಅದಕ್ಕೆ ಪೌಡ್ರು ಮಾಡ್ಕೊಳ್ಲಿಕ್ಕೆ ಉದ್ದು, ಕಡಲೆಬೇಳೆ, ಮೆಂತೆ, ಸಾಸಿವೆ, ಜೀರಿಗೆ ಇಷ್ಟು ನಾವು ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಓಕೆ, ಮಾಮೂಲಿ ನಾವು ಹೇಗೆ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ತೀವಿ ಅದೇ ರೀತಿ ಒಗ್ಗರಣೆಗೆಲ್ಲ ಹಾಕೊಂಡು ಅದ್ರ ಜೊತೆಗೆ ಈ ಪೌಡರ್ನ ಮಿಕ್ಸ್ ಮಾಡಬೇಕು. ಓಕೆ, ಕೊತ್ತಂಬರಿ ಸೊಪ್ಪು ಮತ್ತೆ ಕೊಬ್ಬರಿಯನ್ನ ಹಾಕ್ಬೇಕು. ಓಕೆ, ಕೊಬ್ಬರಿ ಹಾಕಿದ್ರೆ ಒಳ್ಳೇದು. ಒಂದು 5-6 ದಿವಸ ಇಟ್ಟು ತಿನ್ಬಹುದು. ಹಾಗಾಗಿ ನೀವು ಕೊಬ್ಬರಿಯನ್ನ ಆದಷ್ಟು ಯೂಸ್ ಮಾಡಿ. ಎಸ್. ಓಕೆ, ಹಾಗಾದ್ರೆ ಮ್ಯಾಂಗೋ ರೈಸ್ ರೆಡಿ ಅಲ್ವಾ? ನೋಡೋಣ, ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಕ್ಯಾರೆಟ್ ಹಲ್ವನ್ನ ಮಾಡಿಕೊಡ್ತೀನಿ. ಕ್ಯಾರೆಟ್ ಹಲ್ವಾ, ಓಕೆ. ಇದು ಸ್ವಲ್ಪ ನಿಮ್ಗೆ ಜಾಸ್ತಿ ಇಷ್ಟನಾ ಅಂತ ಅಲ್ವಾ? ಮಗಳಿಗೆ ತುಂಬಾ ಇಷ್ಟ. ಓಕೆ. ಸೊ ಅದನ್ನ ಮಾಡೋಣ, ಅದ್ರ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆಗಲೇ ಒಂದು ಮ್ಯಾಂಗೋ ರೈಸ್ ಅನ್ನೋ ಒಂದು ಕಲಿಸಿಕೊಟ್ರಿ, ಆ್ಯಂಡ್ ಈಗ ಏನು? ಕ್ಯಾರೆಟ್ ಹಲ್ವಾ, ಸ್ವೀಟ್ ಅಲ್ವಾ? ಓಕೆ, ಸೊ ಇದಕ್ಕೆಲ್ಲ ಏನು ಬೇಕು? ಮೇನ್ಲಿ ಕ್ಯಾರೆಟ್ ಅಂತ ಬೇಕು. ಓಕೆ, ಅದಕ್ಕೆ ಮ್ಯಾಂಗೋ ಮೇನ್ ಬೇಕಿತ್ತು, ಕ್ಯಾರೆಟ್ ಅಲ್ವಾ? ಓಕೆ, ಸೊ ಇದಕ್ಕೆ ಶುಗರ್ ಬೇಕು, ಓಕೆ, ತುಪ್ಪ ಬೇಕು, ಮತ್ತೆ ದ್ರಾಕ್ಷಿ ಗೋಡಂಬಿ, ಓಕೆ, ಹಾಲು ಸ್ವಲ್ಪ, ಎಸ್, ಮತ್ತೆ ಏಲಕ್ಕಿ ಪುಡಿ. ಅಷ್ಟೇ ಸಾಕು ಅಲ್ವಾ? ಓಕೆ, ಇದು ನನ್ನ ಪ್ರಕಾರ ಒಂದು 5 ನಿಮಿಷದಲ್ಲಿ ಆಗ್ತದೆ ಅಂತ. 5 ನಿಮಿಷ ಬೇಕು. ಓಕೆ, ಅಲ್ವಾ ಆಗ್ಬೇಕಲ್ವಾ? ಕರೆಕ್ಟ್. ಓಕೆ, ಸೊ ಮೊದಲಿಗೆ ಸ್ಟಾರ್ಟಿಂಗ್ ಏನು ಮಾಡಬೇಕಾಗ್ತದೆ? ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ. ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಲ್ವಾ? ಓಕೆ, ಸೊ ಇದಕ್ಕೆ ತುಪ್ಪ ಬೇಕೇನಾ? ಅಲ್ಲ, ಖಾಲಿ ತೆಂಗಿನಕಾಯಿ ಅದು ಇದು ಆಯಿಲ್ ಇಲ್ಲ? ಓಕೆ, ತುಪ್ಪನೇ ಮೇನ್. ಅಲ್ಲ, ಕೆಲವರು ಇದರಲ್ಲಿ ಸ್ವಲ್ಪ ಚೀಪಲ್ಲಿ ಆಗುತ್ತೆ ಅಂತ, ತುಪ್ಪ ಸ್ವಲ್ಪ ಕಾಸ್ಟ್ಲಿ ಅಲ್ಲ? ಓಕೆ, ಎಸ್. ಸೊ ಇದು ಆಲ್ರೆಡಿ ರೆಡಿ ಆಗಿದೆ ಅಲ್ವಾ? ಓಕೆ, ಸ್ವಲ್ಪ ಬ್ರೌನ್ ಆಯಿತು ಅಲ್ವಾ? ಓಕೆ, ಎಸ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಮೇಡಮ್? ಇದಕ್ಕೆ ಈಗ ಕ್ಯಾರೆಟ್ ಅನ್ನ ಹಾಕಬೇಕು. ಓಕೆ, ತುಪ್ಪ ಹಾಗೆ ಇರಲಿ. ಇದು ಒಂದು 3ರಿಂದ 4 ಕ್ಯಾರೆಟ್. ಓಕೆ, ಕ್ಯಾರೆಟ್ ಹೆಲ್ತ್ ಕೂಡ ಒಳ್ಳೇದು ಅಲ್ವಾ? ಮಕ್ಕಳಿಗೂ ಇಷ್ಟ ಆಗುತ್ತೆ. ಓಕೆ,
ಇದು ನೆಂಟರು ಬಂದವ್ರಿಗೆ ಕೂಡ ಸ್ವಲ್ಪ ಕೊಡ್ಬೋದು. ಊಟ ಆದ್ಮೇಲೆ ಕೊಟ್ರೆ ಒಳ್ಳೇದಿರುತ್ತೆ ಅಲ್ವಾ? ಹೌದು. ಓಕೆ. ಯಾಕಂದ್ರೆ ಮೊದಲು ಸಿಹಿ ತಿಂದ್ರೆ ಊಟ ಜಾಸ್ತಿ ಹೋಗೋದಿಲ್ಲ ಹೊಟ್ಟೆಗೆ. ಹಾಗಾಗಿ ಊಟದ ನಂತರ ಸಿಹಿ ತಿನ್ನೋದು ಒಳ್ಳೇದು, ಬೆಸ್ಟ್ ಅಲ್ವಾ? ಹೌದು. ಸೊ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋದು ಅದು ಬೇಡ, ಯಾವುದೂ ಇಲ್ಲ? ಬೇಡ ಬೇಡ. ಇದಕ್ಕೆ ಸ್ವಲ್ಪ ನಾನು ಹಾಲನ್ನ ಮಿಕ್ಸ್ ಮಾಡ್ತೇನೆ. ಓಕೆ ಓಕೆ. ಇದು ಸ್ವಲ್ಪ ಡ್ರೈ ಆಗ್ಬೇಕಿದು. ಓಕೆ ಓಕೆ, ಡ್ರೈ ಆಗ್ಬೇಕಲ್ವಾ? ಓಕೆ. ಅದೇ ನಾನು ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಿದ್ದೆ. ಹೌದು, ನನಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನನ್ನ ಹೆಸರೇ, ಅವಳದು ಕೂಡ ಲತಾ ಅಂತ ಹೇಳಿ. ಓಕೆ. ಅವಳು ನನ್ನ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಬೆಸ್ಟ್ ಫ್ರೆಂಡ್ ಅವಳು. ಹೌದು. ಓಕೆ. ಸೊ ಬೆಸ್ಟ್ ಫ್ರೆಂಡ್ ಅಂದ್ರೆ ಏನಾದ್ರೂ ಒಂದು ಮನೆಯಲ್ಲಿ ಫಂಕ್ಷನ್ ಆದ್ರೆ ಏನಾದ್ರೂ ನಾವು ಹೇಳಲೇಬೇಕಾಗ್ತದೆ. ಮತ್ತೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಜಾರು ಅಂತ ಅವ್ರ ಹತ್ರ ಶೇರ್ ಮಾಡ್ತಾರೆ ಅಲ್ವಾ? ಓಕೆ. ಸೊ ಗ್ರೇಟ್. ಅಂಡ್ ಇದು ಡ್ರೈ ಅಂದ್ರೆ ಹೇಗೆ? ತುಂಬಾ ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಇದಕ್ಕೆ ನಾನೀಗ ಹಾಲನ್ನು ಮಿಕ್ಸ್ ಮಾಡ್ತೀನಿ. ಹಾಲು. ಓಕೆ. ಹಾಲು ಸ್ವಲ್ಪ ಹಾಕ್ಬೇಕು. ಅಂದ್ರೆ ಒಂದು 1/4 ಭಾಗದಷ್ಟು. ನಾನು ಕ್ಯಾರೆಟ್ ಎಷ್ಟು ತಗೊಂಡಿರ್ತೇನೆ ಅದರ 1/4 ಭಾಗದಷ್ಟು ಹಾಲನ್ನ ಹಾಕ್ಬೇಕು. ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕಂತ, ಆ ತರ ಬಿಟ್ರೇನೆ ಸ್ವಲ್ಪ ಕಷ್ಟ ಅಲ್ವಾ? ಓಕೆ. ಸೊ ಮನೆಯಲ್ಲಿ ಯಾವುದು ಮಸಾಲಾಸ್ ಯೂಸ್ ಮಾಡೋದು ಜಾಸ್ತಿ? ಹೆಚ್ಚು SRR ಮಸಾಲಾನ ಯೂಸ್ ಮಾಡ್ತೇನೆ. ಪಲಾವ್ಗೆಲ್ಲ ಚೆನ್ನಾಗಿರುತ್ತೆ. ಓಕೆ. ಬಿರಿಯಾನಿ ಮಾಡ್ತಾ ಇರ್ತೇವೆ. ಓಕೆ. ಸೊ ಮಸಾಲಾಸ್ ಅದರಲ್ಲಿ ಬಿರಿಯಾನಿ ಮಸಾಲಾ ತುಂಬಾ ಸೂಪರ್ ಆಗಿದೆ. ಹೌದು ಹೌದು. ಸೊ ಮೇ ಬಿ ನೀವು ಟ್ರೈ ಮಾಡಿದ್ರೆ ಏನೋ ಗೊತ್ತಿಲ್ಲ. ಮಾಡಿದ್ದೀವಿ. ಸಾಮಾನ್ಯ SRR ಮಸಾಲಾನೇ ಯೂಸ್ ಮಾಡೋದು ಅಲ್ವಾ? ಓಕೆ. ಎಸ್. ಇದು ಸ್ವಲ್ಪ ಹಾಲೆಲ್ಲ ಕಡಿಮೆ ಆಗಿದೆ ಇದರಲ್ಲಿ, ಡ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಶುಗರ್ನ ಆಡ್ ಮಾಡ್ತೇನೆ. ಓಕೆ. ಶುಗರ್ ಎಷ್ಟು ಮೇಡಮ್? ಶುಗರ್ ಈಗ ನಾನೊಂದು 1/4 kg ಕ್ಯಾರೆಟ್ ತಗೊಂಡಿದ್ದೀನಿ ಅಂದ್ರೆ ಇದಕ್ಕೆ 100 ರಿಂದ 150 ಗ್ರಾಮ್ ಶುಗರ್ ಹಾಕಬೇಕು. ಓಕೆ. ಯಾಕಂದ್ರೆ ಕ್ಯಾರೆಟ್ ಅಲ್ಲೇ ಆಲ್ರೆಡಿ ಶುಗರ್ ಇರುತ್ತೆ, ಸಿಹಿ ಇರುತ್ತೆ ಅದರಲ್ಲಿ. ಸೊ ಶುಗರ್ನ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಬೆಟರ್. ಅಂದ್ರೆ ಯಾವ ಸಿಹಿ, ಹೌದು, ಶುಗರ್ ಸಿಹಿ ಜಾಸ್ತಿ ಒಳ್ಳೇದು ಅಲ್ಲಲ್ಲ ಹೆಲ್ತಿಗೆ. ತುಂಬಾ ಸಿಹಿ ಆದ್ರೆ ತಿನ್ಲಿಕ್ಕೂ ಆಗೋದಿಲ್ಲ. ಬಟ್ ಇದನ್ನ ಶುಗರ್ ಪೇಷಂಟ್ ಅವರಿಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಸ್ವಲ್ಪ ಶುಗರ್ ಕಡಿಮೆ ಮಾಡಿ ಕೊಡ್ಬೋದು ಅಲ್ವಾ? ಇದು ವಿದೌಟ್ ಸಕ್ಕರೆ ಶುಗರ್ ಹಾಕದೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ಆಗೋದಿಲ್ಲ. ಅದು ಹಲ್ವಾ ಆಗೋದಿಲ್ಲ. ಕ್ಯಾರೆಟ್ ಪಲ್ಯ ಆಗ್ಬಿಡತ್ತೆ. ಹಲ್ವಾ ಆಗ್ಬೇಕಂದ್ರೆ ಅದಕ್ಕೆ ಶುಗರ್ನ ಆಡ್ ಮಾಡ್ಲೇಬೇಕು. ನೋಡಿ, ಶುಗರ್ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ನೀರು ತಗೋತಾ ಇದೆ. ಸೊ ಇದೆಲ್ಲ ಡ್ರೈ ಆಗ್ಬೇಕು. ಓಕೆ. ತುಪ್ಪ ಜಾಸ್ತಿ ಬೇಡವಾ ಅಂತ ಅಲ್ವಾ ಇದಕ್ಕೆ? ನಾವು ತುಪ್ಪ ಈಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡುವಾಗ ತಗೋತೀವಲ್ಲ, ಅಷ್ಟಿದ್ರೆ ಬೆಟರ್. ಕೆಲವರು ತುಪ್ಪ ಬೇಕು ಅಂತ ಇಷ್ಟಪಡೋರು ಆಡ್ ಮಾಡ್ಕೋಬಹುದು. ಓಕೆ ಓಕೆ. ಮನೆಯಲ್ಲಿ ಬೋರ್ ಆಗತ್ತಲ್ಲ ಮೇಡಮ್, ನೀವು ಯಾವಾಗ ಏನ್ ಮಾಡ್ತೀರಾ? ನನ್ಗೆ ಬೋರ್ ಅನ್ನೋದೇ ಇಲ್ಲ ಸರ್ ಮನೆಯಲ್ಲಿ. ಯಾಕಂದ್ರೆ ಇಬ್ಬರು ಮಕ್ಕಳು ತುಂಬಾ ಪೋಖ್ರಿ ಇದ್ದಾರೆ, ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ. ಸೊ ಅವ್ರು ಇರೋದ್ರಿಂದ ನನ್ಗೆ ಏನು ಬೋರ್ ಇಲ್ಲ. ಬಟ್ ಸ್ಕೂಲಿಗೆ ಹೋಗ್ತೀರಾ? ಸ್ಕೂಲ್ ಹೋದಾಗ ನನ್ಗೆ ಮನೆದೇ ವರ್ಕ್ ಆಗತ್ತೆ. ಮಕ್ಕಳು ಮನೆಗೆ ಮಧ್ಯಾಹ್ನ ಎಲ್ಲ ಮನೆಗೆ ಬಂದ್ಬಿಡ್ತಾರೆ, ಮಧ್ಯಾಹ್ನದ ನಂತರ ಬಿಸಿ ಆಗ್ಬಿಡ್ತೇನೆ. ಹಾಗಾಗಿ ನನ್ಗೆ ನಮ್ಮ ಲೈಫ್ ಅಲ್ಲಿ ಇದುವರೆಗೂ ಯಾವ್ದೇ ರೀತಿ ಬೇಜಾರ್ ಅನ್ನೋದೇ ಇಲ್ಲ. ನಮ್ದು ಸೂಪರ್ ಲವ್ಲಿ ಫ್ಯಾಮಿಲಿ, ಹಸ್ಬೆಂಡ್ ಒಂದ್ ಚಿಕ್ಕ ಫ್ಯಾಮಿಲಿ, ತುಂಬಾ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು. ಇದು ಈಗ ಏಲಕ್ಕಿ ಪುಡಿ ಯಾಕೆ ಅಂದ್ರೆ? ಸ್ವಲ್ಪ ಅದು ಪರಿಮಳ ಸರ್, ಪರಿಮಳ ಚೆನ್ನಾಗಿರುತ್ತೆ. ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಬಹುದು. ತುಪ್ಪ ಹಾಕಿದ್ರೆ ಮತ್ತೆ ಇದು ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದಂತ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಓಕೆ. ಎಸ್. ಓಕೆ. ಸೊ ಮೇಡಮ್ ಇದು ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ ಇದು. ಓಕೆ. ಸ್ವಲ್ಪ ಡ್ರೈ ಆಗಬೇಕಲ್ವಾ? ಡ್ರೈ ಆಗಿದೆ. ಡ್ರೈ ಆಗಿದೆ. ಎಸ್. ಸೊ ಮೇ ಬಿ ನಾನೀಗ ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಅಲ್ವಾ? ಓಕೆ.
ಮಾಡಿ ರೆಡಿ ಅಲ್ವಾ? ಆಗಿದೆ ಓಕೆ, ಬಿಸಿಯಾದ ಕ್ಯಾರೆಟ್ ಹಲ್ವಾ ಎಸ್, ಈಗ ಟೇಸ್ಟ್ ಮಾಡಬೇಕಲ್ವಾ? ಸೊ ಟೇಸ್ಟ್ ಮಾಡಿ ಹೇಳಬೇಕು. ಸೊ ನೀವು ಹೇಳಿದಾಗೇ ಈ ಕ್ಯಾರೆಟ್ ಹಲ್ವಾ ಕೆಲವರಿಗೆ ತುಂಬ ಇಷ್ಟ. ಸೊ ಒಂದು ಹೆಲ್ತಿಗೆ ಒಳ್ಳೆಯದು ಅಂತ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಲ್ವಾ? ಸೊ ಕೆಲವರು ಹಲ್ವಾ ಮಾಡ್ತಾರೆ ಫುಲ್ ಡ್ರೈ ಆಗ್ಲಿಕ್ಕೆ ಬಿಡಲ್ಲ, ಹಾಲಲ್ಲಿ ಇರುತ್ತೆ, ಅದು ಚೆನ್ನಾಗಿರೋದಿಲ್ಲ, ಡ್ರೈ ಆಗ್ಬೇಕು, ತುಂಬಾ ಡ್ರೈ ಆಗ್ಬಾರ್ದು. ಅದು ಶುಗರ್ ಹಾಕೋದ್ರಿಂದ ತುಂಬಾ ಡ್ರೈ ಆದ್ರೆ ಗಟ್ಟಿ ಆಗತ್ತೆ. ಸೊ ಮೀಡಿಯಂ ಅಲ್ಲಿ ಇದ್ ಮಾಡ್ಬೇಕು, ಹೆಚ್ಚು ತೆಳುನು ಮಾಡಬಾರ್ದು, ತುಂಬಾ ಡ್ರೈ ಮಾಡಬಾರ್ದು, ಒಂದು ಮೀಡಿಯಂ ಅಲ್ಲಿ ಮಾಡ್ಬೇಕು ಅಲ್ವಾ? ಓಕೆ, ಇದು ಮೇ ಬಿ ಊಟ ಆದ್ಮೇಲೆ ತಿಂದ್ರೆ ಒಳ್ಳೆಯದು ಅಲ್ವಾ? ಸೊ ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಓಕೆ, ಸೂಪರ್. ಆ್ಯಂಡ್ ಈ ಹಾಲು ಮತ್ತೆ ತುಪ್ಪ 2 ಸತಿ ಹಾಕಿದ್ರಲ್ವಾ? ಸ್ವಲ್ಪ ಟೇಸ್ಟ್ ಒಳ್ಳೆದುಂಟು. ಓಕೆ, ಆ್ಯಂಡ್ ಕ್ಯಾರೆಟು, ಅದ್ರ ಜೊತೆಗೆ ಸಕ್ಕರೆ ಜಾಸ್ತಿ ಆದ್ರೂ ಕೂಡ ಸ್ವಲ್ಪ, ಯಾಕಂದ್ರೆ ಕ್ಯಾರೆಟ್ ಅಲ್ಲಿ ಆಲ್ರೆಡಿ ಸಕ್ಕರೆ ಅಂಶ ಇರುತ್ತೆ ಅದರಲ್ಲಿ, ಸೊ ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೆಯದು. ಹೌದು. ಓಕೆ, ಕೆಲವೊಮ್ಮೆ ನಮಗೆ ಸಕ್ಕರೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ತಿನ್ಲಿಕ್ಕೆ ಅಲ್ವಾ? ಸ್ವಲ್ಪ. ಓಕೆ, ನಂಗಂತೂ ಖುಷಿ ಆಯ್ತು ಮೇಡಮ್ ಇದು ಸ್ವೀಟು. ಆ್ಯಂಡ್ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ 2 ಡಿಶ್ ಹೇಗೆ ಮಾಡೋದು ಅಂತ ಕಲಿಸಿಕೊಟ್ರಿ ನಮ್ಮ ವೀಕ್ಷಕರಿಗೆ. ಸೊ ಮತ್ತೊಮ್ಮೆ ಹೇಳ್ಬೋದಾ ಏನೆಲ್ಲ ಹಾಕಿದ್ರಿ ಇದಕ್ಕೆ ಅಂತ? ಇದಕ್ಕೆ ಒಂದು 4 ರಿಂದ 5 ಕ್ಯಾರೆಟ್, ಓಕೆ, ಸ್ವಲ್ಪ ಹಾಲು, ಸ್ವಲ್ಪ ಶುಗರ್, ಏಲಕ್ಕಿ ಪುಡಿ, ತುಪ್ಪ, ದ್ರಾಕ್ಷಿ ಗೋಡಂಬಿ, ಇಷ್ಟೇ ಅಲ್ವಾ? ಅದರಲ್ಲಿ ಒಂದು ಕ್ಯಾರೆಟ್ ಹಲ್ವಾ ರೆಡಿ ಆಗ್ತದೆ ಅಲ್ವಾ? ಓಕೆ, ಒಂದು ಜಾಸ್ತಿ ಅಂದ್ರೆ 10 to 12 ಮಿನಿಟ್ಸ್ ಅಂತ. ಓಕೆ, ಗ್ರೇಟ್. ಆ್ಯಂಡ್ ತುಂಬ ಖುಷಿ ಆಯ್ತು ಮೇಡಮ್ ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ನಿಮ್ಗೆ ಏನು ಫೀಲ್ ಆಯ್ತು ಮೇಡಮ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು? ಇದು ಬಂದದ್ದು ನಾನು ಫಸ್ಟ್ ಶೋ. ಓಕೆ, ಟಿವಿ ಶೋಸ್ ಅಂದ್ರೆ ಫಸ್ಟ್ ಟೈಮ್. ಓಕೆ, ಮೊದಲು ನಾನು ಸ್ಪಂದನ ಟಿವಿ ಅವರಿಗೆ ಥ್ಯಾಂಕ್ಸ್, ಧನ್ಯವಾದನ ಹೇಳ್ತೀನಿ. ಯಾಕಂದ್ರೆ ನಮ್ಮಂತ ಗೃಹಿಣಿಯರು ಮನೆ ಒಳಗೆ ಸೇರ್ಕೊಂಡ್ಬಿಡ್ತೀವಿ, ಮಕ್ಕಳು, ಕಿಚನ್ ಸೆಕ್ಷನ್ ಇದೇ ಆಗೋಗುತ್ತೆ. ಸೊ ನಮ್ಮಂತ ಗೃಹಿಣಿಯರಿಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಎಸ್ಪೆಷಲಿ ನಾನು ತುಂಬಾ ಇವತ್ತು ಎಂಜಾಯ್ ಮಾಡಿದೆ ಈ ಶೋಗೆ ಬಂದು. ಎಸ್, ಓಕೆ. ಅಂಡ್ ನೆಕ್ಸ್ಟ್ ಎಪಿಸೋಡ್ ಕೂಡ ಬರ್ಬೇಕು ನೀವು. ಖಂಡಿತ ಬರ್ತೇನೆ. ನೆಕ್ಸ್ಟ್ ನೀವು ಬರಬೇಕಾದ್ರೆ ಒಂದು ನಾನ್ ವೆಜ್ ರೆಡಿ ಮಾಡಿ. ಓಕೆ, ಖಂಡಿತ ಬರ್ತೇನೆ. ಯಾಕಂದ್ರೆ ನೀವು ಆಚೆ ಹೇಳಿದ್ರಿ ಖಾರ ಸ್ವಲ್ಪ ಜಾಸ್ತಿ ಆಗಿ, ನನಗೆ ಖಾರ ತುಂಬಾ ಇಷ್ಟ, ಸ್ವೀಟ್ ಸ್ವಲ್ಪ ಕಮ್ಮಿ, ಬಟ್ ಇದು ನನಗೆ ಇಷ್ಟ. ಸ್ಪೆಷಲ್ ಮಾಡುವ ನೆಕ್ಸ್ಟ್ ಟೈಮ್ ಅಲ್ವಾ? ಓಕೆ, ಸೂಪರ್. ಅಂಡ್ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಹತ್ರ ಮಾತಾಡಿ. ನಿಮ್ಮ ಒಂದು ಟೈಮ್ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಬಿಸಿ ಇದ್ದೀರಾ, ಓಕೆ, ಆದ್ರೂ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಓಕೆ, ಎಸ್ ಮೇಡಮ್. ಎಸ್ ವೀಕ್ಷಕರೇ, ನಿಮ್ಗೆ ನೋಡಿ ಆಯಿತು 2 ಡಿಶ್ ನಮ್ಮ ಲತಾ ಮೇಡಮ್ ಅವರು ನಿಮಗೆ ಕಲಿಸ್ಕೊಟ್ಟಾಯಿತು. ಆ್ಯಂಡ್ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಸೇಮ್ ಟೈಮಿಂಗ್ 2 ಗಂಟೆಗೆ. ಸೊ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಡಿಶ್. ಆ್ಯಂಡ್ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.